ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. $87,122 ఆంజోలు బొక్క 1,30,30,128 ಪೊಂಜೋಲು ಮತದಾರರು ಸೇರಿದು 18,18,127 ಜನ ಅರ್ಹ ಮತದಾರರು ಜಿಲ್ಲೆದ 1,870 ಮತಗಟ್ಟಲೆಡು ಮತ ಚಲಾಯಿಸರೆ ಉಲ್ಲೇರ್ ಪಣ ತೆರಿಪಾಯಿನ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾಧಿಕಾರಿಲ ಆದುಪುನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ 1,870 ಮತಗಟ್ಟಲೆದ ಪೈಕಿಡು ಕುಡ್ಲ ಕಮಿಷನರೇಟ್ ವ್ಯಾಪ್ತಿಡು 72 ಬೊಕ್ಕ ಜಿಲ್ಲಾ ಪೊಲೀಸ್ ವ್ಯಾಪ್ತಿಡು 105 ಸೂಕ್ಷ್ಮ ಮತಗಟ್ಟೆಲು ಉಂಡು. ಚುನಾವಣೆ ಎಡ್ಡೆ ರೀತಿ ನಡಪಾವನ ಉದ್ದೇಶದ್ದು ಒಟ್ಟು 19,255 ಸಿಬ್ಬಂದಿನ ನಿಯೋಜಿಸಾದನು. ಮತಗಟ್ಟಲೆಡು ಕಾರ್ಯನಿರ್ವಹಿಸಾವನ ಸಿಬ್ಬಂದಿಲನ ಪೈಕಿ 70% ಪೊಂಜೋಲುಲ್ಲೇರು ಅಕ್ಲೇನು ಸ್ವಕ್ಷೇತ್ರದ ಮತಗಟ್ಟೆಡೆ ಕರ್ತವ್ಯಗ ನಿಯೋಜಿಸಾದನು. ಒಂಜಿ ಮತಗಟ್ಟೆಡು ಕನಿಷ್ಠ 2 ಪೊಂಜೋ ಸಿಬ್ಬಂದಿಲು ಕರ್ತವ್ಯ ನಿರ್ವಹಿಸಾವರು ಪಂಡದು ತೆರಿಪಾಯರು. 26/4/2024 17 ದಕ್ಷಿಣ ಕನ್ನಡ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಚುನಾವಣೆ ನಡೆಯಲಿದ್ದು ಒಟ್ಟಾರೆಯಾಗಿ 1,876 1876 ಪೋಲಿಂಗ್ ಸ್ಟೇಷನ್ಸಲ್ಲಿ ಮತದಾನ ನಡೆಯಲಿದೆ. ಇದರಲ್ಲಿ 524 ಸರ್ವಿಸ್ ವೋಟರ್ಸ್ ಸೇರಿದಂತೆ ಒಟ್ಟಾರೆ ನಂಬರ್ ಆಫ್ ವೋಟರ್ಸ್ ಇನ್ ದಕ್ಷಿಣ ಕನ್ನಡ 18,18,127 18,18,127 524 ಸರ್ವಿಸ್ ವೋಟರ್ಸ್. ಈ ಚುನಾವಣೆಯನ್ನು ನಡೆಸಲು ಒಟ್ಟಾರೆಯಾಗಿ ಪೋಲಿಂಗ್ ಪರ್ಸನಲ್ ಪೋಲಿಂಗ್ಗೆ ಅಂತ ನಾವು ಚುನಾವಣಾ ಸಿಬ್ಬಂದಿ 11,255 11,255 polling personnel will be carrying out the polling activity. It includes 2,251 PROs, 2,251 APROs and 4,502 polling officers and Group D 2,251. ಈ ಚುನಾವಣೆಯಲ್ಲಿ ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಆಗಿ ಸಖಿ ಬೂತ್ಸ್ ಅಂದರೆ ಆಲ್ ವಿಮೆನ್ ಎಲ್ಲ ತಾಯಂದಿರು ಅಲ್ಲಿ ಪೋಲಿಂಗ್ ಸ್ಟಾಫ್ ಆಗಿರ್ತಾರೆ ಅಂಥ ಪೋಲಿಂಗ್ ಸ್ಟೇಷನ್ಸು ಒಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ 5 ಅಂತೆ ಒಟ್ಟು 40 ಪೋಲಿಂಗ್ ಸ್ಟೇಷನ್ಸ್ ವಿಲ್ ಬಿ ಸಖಿ ಬೂತ್ಸ್. ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಂದಂತೆ 8 PWD ಬೂತ್ಸ್ ಇದೆ, 8 ಯಂಗ್ ವೋಟರ್ಸ್ ಬೂತ್ಸ್ ಇದೆ, 8 ಥೀಮ್ ಬೇಸ್ಡ್ ಬೂತ್ಸ್ ಇದೆ ಆ್ಯಂಡ್ 8 ಟ್ರೆಡಿಷನಲ್ ಎಥ್ನಿಕ್ ಬೂತ್ಸ್ ಇದೆ. ಸೊ ಒಟ್ಟಾರೆಯಾಗಿ 72 ಸಚ್ ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಹ್ಯಾವ್ ಬೀನ್ ಆಲ್ರೆಡಿ ಐಡೆಂಟಿಫೈಡ್ ಆ್ಯಂಡ್ ಅದರಲ್ಲಿ ಎಲ್ಲ ಕೆಲಸಗಾರಿಗಳು ಮುಗಿದಿದ್ದಾವೆ. ಅದರದ್ದು ಪಟ್ಟಿನೂ ಸಹ ಇದರಲ್ಲಿ ನಿಮಗೆ ನಾವು ಕೊಟ್ಟಿದ್ದೇವೆ. ಸೊ PWD ಪೋಲಿಂಗ್ ಬೂತ್ಸ್ಗೆ ಹೋಗುವಂಥ ಪೋಲಿಂಗ್ ಪಾರ್ಟಿಗೆ ಪ್ರತ್ಯೇಕ ವೆಹಿಕಲನ್ನು ಅರೇಂಜ್ ಮಾಡಿ ಕೊಟ್ಟಿದ್ದೇವೆ. ದಟ್ ಈಸ್ ಆಲ್ಸೋ ಪ್ರೀ ಅಪ್ರೂವ್ಡ್ ವೆಹಿಕಲ್. ಸೊ ಅದು ಕೂಡ GPS ಟ್ರ್ಯಾಕಿಂಗ್ ಪ್ಲಸ್ ಇದಿರುತ್ತೆ. ಆ ಪಾರ್ಟೀಸ್ ಅವ್ರಿಗೆ ಬಸ್ಸಲ್ಲಿ ಹತ್ತೋದು ಕಷ್ಟ ಇರ್ಬೋದು ಅಂತ ಸ್ಪೆಸಿಫಿಕ್ ಅರೇಂಜ್ಮೆಂಟ್ಸ್ ಹಸ್ ಬೀನ್ ಮೇಡ್ ಫಾರ್ ದೆಮ್. ಆ್ಯಸ್ ಫಾರ್ ಆಸ್ ಸೆಕ್ಯೂರಿಟಿ ರಿಲೇಟೆಡ್ ಅರೇಂಜ್ಮೆಂಟ್ಸ್ ಒಟ್ಟಾರೆಯಾಗಿ 1876 ಪೋಲಿಂಗ್ ಸ್ಟೇಷನ್ಸ್ ಇನ್ 1,005 ಲೊಕೇಶನ್ಸ್. ಡೀಟೇಲ್ ಡಿಪ್ಲಾಯ್ಮೆಂಟ್ ಪ್ಲ್ಯಾನನ್ನು ಕಮಿಷನರ್ ಮತ್ತು SP ಅವರು ನಿಮಗೆ ತಿಳಿಸ್ತಾರೆ. ಈಗ ಇದರಲ್ಲಿ 1,005 ಲೊಕೇಶನ್ಸಲ್ಲಿ 1876 ಪೋಲಿಂಗ್ ಸ್ಟೇಷನ್ಸ್ ಅದೇ. ಔಟ್ ಆಫ್ ದಿಸ್ ವೆಬ್ಕಾಸ್ಟಿಂಗ್ ಇಸ್ ಡನ್ ಇನ್ 938 ಪೋಲಿಂಗ್ ಸ್ಟೇಷನ್ಸ್. 938 ಪೋಲಿಂಗ್ ಸ್ಟೇಷನಲ್ಲಿ ವೆಬ್ಕಾಸ್ಟಿಂಗ್ ಇದೆ. 50 ಪೋಲಿಂಗ್ ಸ್ಟೇಷನ್ ಲೊಕೇಶನ್ಸ್ ಕವರಿಂಗ್ 132 ಪೋಲಿಂಗ್ ಸ್ಟೇಷನ್ಸ್. ಲೊಕೇಶನ್ಸ್ 50, 132 ಪೋಲಿಂಗ್ ಸ್ಟೇಷನ್ಸಲ್ಲಿ CAPF ಆರ್ಮ್ಡ್ ಪೊಲೀಸ್ ಫೋರ್ಸ್ ವಿಲ್ ಬಿ ಡಿಪ್ಲಾಯ್ಡ್. 200 ಮೈಕ್ರೋ ಅಬ್ಸರ್ವರ್ಸು ಡಿಪ್ಲಾಯ್ ಆಗಿದ್ದಾರೆ. ಸೊ 171 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸಲ್ಲಿ ವೆಬ್ಕಾಸ್ಟಿಂಗ್ ಪ್ಲಸ್ ಮೈಕ್ರೋ ಅಬ್ಸರ್ವರ್ 100% ಅವೈಲೇಬಲ್ ಇದ್ದಾರೆ. 171 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸಲ್ಲಿ ವೆಬ್ಕಾಸ್ಟಿಂಗ್ ಆ್ಯಂಡ್
ಮೈಕ್ರೋ ಅಬ್ಸರ್ವರ್ಸ್ ಆರ್ 100% ಅವೈಲೇಬಲ್. CAPF ಎಷ್ಟು ಕಡೆ ಸಾಧ್ಯ ಅಷ್ಟು ಕಡೆ ಮಾಡಿದ್ದೇವೆ. ಸೊ ಈಗ ಕೊನೆಯ 72 ಗಂಟೆ ಚುನಾವಣೆಯ ಒಂದು MCC ನಿಗಾ ಇಡಿಸಲಿಕ್ಕೆ 186 ಸೆಕ್ಟರ್ ಆಫೀಸರ್ಸು, 69 ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ಸು, 72 ಫ್ಲೈಯಿಂಗ್ ಸ್ಕ್ವಾಡ್ಸು, 24 ವಿಡಿಯೋ ಸರ್ವೆಲೆನ್ಸ್ ಟೀಮ್ಸ್ ಎಲ್ಲ ಸಹ ಫೀಲ್ಡಲ್ಲಿ ಇರ್ತಾರೆ. ಅದಕ್ಕೂ ಕೂಡ ಈಗಾಗಲೇ ಚುರುಕು ಮುಚ್ಚುವಂಥ ಕ್ರಮ ಆಗಿದೆ. ಒಟ್ಟಾರೆಯಾಗಿ 627 ಬೇರೆ ಬೇರೆ ರೀತಿಯ ವಾಹನಗಳ ಮುಖಾಂತರ ಈ ಪೋಲಿಂಗ್ ಪಾರ್ಟೀಸನ್ನು ನಾವು ಅಲ್ಲಿ ಕರ್ಕೊಂಡು ಹೋಗೋದು ಮತ್ತು ಟು ಡಿಸ್ಪ್ಯಾಚ್ ದಿ ಪೋಲಿಂಗ್ ಪಾರ್ಟೀಸ್ ಟು ದಿ ಪೋಲಿಂಗ್ ಸ್ಟೇಷನ್ ಆ್ಯಂಡ್ ಮಸ್ಟರಿಂಗ್ ಸೆಂಟರ್. ಆಲ್ ಫಾರ್ ದ್ಯಾಟ್ ವಿ ಹ್ಯಾವ್ ಡಿಪ್ಲಾಯ್ಡ್ 627 vehicles. We have also deployed vehicles of educational institutions this time after taking their consent and our ಜೊತೆ ಇದು ಮಾಡಿಕೊಂಡು we have deployed the education institutions vehicles also in Dakshin Kannada. In terms of machine availability, ನಮ್ಮಲ್ಲಿ EVM VVPAT 125% of ballot units, 125% of control units and 132% of VVPAT. ಪೋಲಿಂಗ್ ಸ್ಟೇಷನ್ಗೆ ಎಷ್ಟು ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಇದೆ ಅದಕ್ಕಿಂತ 132% VVPAT, 125% ಕಂಟ್ರೋಲ್ ಯೂನಿಟ್, 124.9 ಬ್ಯಾಲೆಟ್ ಯೂನಿಟ್ಸ್ ಅಡಿಷ್ನಲ್ ಆಗಿ ನಮ್ಮಲ್ಲಿ ಅವೈಲಬಲ್ ಇದೆ. ಸೊ ದೀಸ್ ವಿಲ್ ಬಿ ರಿಸರ್ವ್ಡ್ ಮೆಷಿನ್ಸ್ ವಿಚ್ ವಿಲ್ ಬಿ ಅವೈಲಬಲ್ ವಿತ್ ಸೆಕ್ಟರ್ ಆಫೀಸರ್ಸ್ ಆಸ್ ರಿಸರ್ವ್ಡ್ ದಿಸ್ ಥಿಂಗ್. ಸೊ ಅವತ್ತಿನ ದಿನ ಬೆಳಗ್ಗೆ ಸೆಕ್ಟರ್ ಆಫೀಸರ್ಸ್ಗೆ ಈ ಅಡಿಷ್ನಲ್ ರಿಸರ್ವ್ ಮಿಷಿನ್ಸನ್ನು ಕೊಡ್ತೇವೆ. ಸೊ ಮಾಕ್ ಪೋಲಲ್ಲಿ ಏನಾದರೂ ರೀಪ್ಲೇಸ್ ಮಾಡೋದಾದರೆ ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಯಾ ಸೆಕ್ಟರ್ ಆಫೀಸರ್ಸ್ ಕೈಯಲ್ಲಿ ಆ ಮಿಷಿನ್ಸ್ ಇರ್ತದೆ. ಸೊ ಆ ವೆಹಿಕಲ್ಸು ಸಹ GPS ಟ್ರ್ಯಾಕ್ಡ್ ಆ್ಯಂಡ್ ಆರ್ಮ್ಡ್ ಪೊಲೀಸ್ ಜೊತೆನೇ ಆ ಮೆಷಿನ್ಸ್ ವಿಲ್ ಬಿ ಮೂವಿಂಗ್. ಸೊ ದರ್ ವಿಲ್ ಬಿ ಮಿಷಿನ್ಸ್ ಇನ್ ದ ಕಸ್ಟಡಿ ಆಫ್ ಸೆಕ್ಟರ್ ಆಫೀಸರ್ಸ್ ವಿಚ್ ಆರ್ ರಿಸರ್ವ್ಡ್ ಮಿಷಿನ್ಸ್. That vehicles will be GPS tracked and the vehicles are notified vehicles. The sector officer are authorized officers, magisterial power ಕೊಟ್ಟಿದ್ದೇವೆ. ಅವರು ಆ ಮಿಷಿನ್ಸ್ ಏನಾದರೂ ಇದು ಆದರೆ ರೀಪ್ಲೇಸ್ ಮಾಡುವಂಥ ಜವಾಬ್ದಾರಿ ಅವ್ರದ್ದಿದೆ. ಸೊ ದೋಸ್ ಮಿಷಿನ್ಸ್ ವಿಲ್ ಬಿ ಮೂವಿಂಗ್ ಅರೌಂಡ್ ವಿತ್ ದ ರಿಸರ್ವ್ಡ್ ಸ್ಟಿಕ್ಕರ್. ಇನ್ ಕೇಸ್ ದರ್ ಇಸ್ ಎ ಮಾಕ್ ಪೋಲ್ ಮಾಡುವಾಗ, ಅಂದರೆ ಒರಿಜಿನಲ್ ಪೋಲಿಂಗ್ ಸ್ಟಾರ್ಟ್ ಮಾಡೋದು ಮುಂಚೆ ಮಿಷಿನ್ ಏನಾದರೂ VVPAT ಇದು ಖರಾಬ್ ಆದರೆ, ವರ್ಕ್ ಆಗಿಲ್ಲ ಅಂದರೆ ದೇ ವಿಲ್ ರೀಪ್ಲೇಸ್ ದಟ್. ಅಂತ ರೀಪ್ಲೇಸ್ ಮಾಡುವಂಥ ಮಿಷಿನ್ ಬಿಫೋರ್ ಪೋಲಿಂಗ್ ಅಂದರೆ ಅದು ಸಹ ಸೆಕ್ಟರ್ ಆಫೀಸರ್ಸ್ ಕೈಯಲ್ಲಿ ಇರ್ತದೆ. ಇದು ನಾವು ಯಾಕೆ ಸ್ಪೆಸಿಫಿಕ್ ಆಗಿ ಸ್ಟ್ರೆಸ್ ಮಾಡ್ಕೊಂಡು ಹೇಳ್ತಾ ಇದ್ವಿ ಅಂದರೆ, ಮಿಷಿನ್ಸ್ ಬೇರೆ ಬೇರೆ ಗಾಡಿಯಲ್ಲಿ ಮಿಷಿನ್ಸ್ ಇದೆ ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು. ಸೊ ದ ಮೆಷಿನ್ಸ್, ಆಲ್ EVM ಮಿಷಿನ್ಸ್ ವಿಲ್ ಬಿ ಮೂವಿಂಗ್ ಇನ್ ವೆಹಿಕಲ್ಸ್ ವಿಚ್ ಆರ್ GPS tracked along with polling personnel and an armed guard, including the sector officer vehicles which will have reserved machines and mock poll replaced machines. So mustering and demustering center details have been given in this. ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ ಅಂತ, ಬೆಳ್ತಂಗಡಿಯಲ್ಲಿ SDM PU ಕಾಲೇಜು, ಮೂಡುಬಿದ್ರಿಯಲ್ಲಿ ಮಹಾವೀರ ಫಸ್ಟ್ ಗ್ರೇಡ್ ಕಾಲೇಜು, ಮಂಗಳೂರು ಸಿಟಿಯಲ್ಲಿ ಸೆಂಟ್ ಅಲೂಸಿಯಸ್ PU ಕಾಲೇಜ್, ಮಂಗಳೂರು ಸಿಟಿ ಸೌತಲ್ಲಿ ಕ್ಯಾನ್ರಾ ಹೈಸ್ಕೂಲು, ಮ್ಯಾಂಗ್ಳೂರು 204 ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರು ಯೂನಿವರ್ಸಿಟಿ, ಬಂಟ್ವಾಲಲ್ಲಿ ಇನ್ಫಂಟ್ ಜೀಸಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮೀಡಿಯಂ ಸ್ಕೂಲ್, ಪುತ್ತೂರಲ್ಲಿ ವಿವೇಕಾನಂದ ಸ್ಕೂಲು, ಮತ್ತು ಸುಳ್ಯದಲ್ಲಿ ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ. ಸೊ ದೀಸ್ ಆರ್ ದ ಪ್ಲೇಸಸ್ ವೇರ್ ಮಸ್ಟಿಂಗ್ ಆ್ಯಂಡ್ ಡಿಮಸ್ಟಿಂಗ್ ವಿಲ್ ಹ್ಯಾಪನ್. ಇದಕ್ಕೆ ಸಿಬ್ಬಂದಿಗಳನ್ನು ಬೇರೆ ಬೇರೆ ತಾಲೂಕಲ್ಲಿಂದ ಆ ತಾಲೂಕಿಗೆ ಕರ್ಕೊಂಡು ಹೋಗಲಿಕ್ಕೆ ಪಿಕಪ್ ಆ್ಯಂಡ್ ಡ್ರಾಪ್ ಪಾಯಿಂಟ್ಸ್ ಈಗಾಗಲೇ ಟ್ರೈನಿಂಗಲ್ಲಿ ಮಾಡಿದ ಹಾಗೆ ಅದೇ ರೀತಿಯಲ್ಲಿ ಅಲ್ಲೇ ಅವ್ರಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟೀಸ್ ವಿಲ್ ಬಿ ಪ್ರೊವೈಡೆಡ್. ಆ್ಯಂಡ್ ಅವ್ರಿಗಲ್ಲೂ ಮಸ್ಟಿಂಗ್ ಹೋಗ್ಬಿಟ್ಟು ಅದನ್ನು ಇದು ಮಾಡ್ಬೋದು. ವಿಮನ್ ಸ್ಟಾಫ್ ನಮ್ಮಲ್ಲಿ 70% ಪೋಲಿಂಗ್ ಸ್ಟಾಫು ವಿಮನ್ ಪೋಲಿಂಗ್ ಸ್ಟಾಫ್ ಇದ್ದಾರೆ. ವಿಮನ್ ಪೋಲಿಂಗ್ ಸ್ಟಾಫ್ ಆರ್ ಆಲ್ ಡಿಪ್ಲಾಯ್ಡ್ ಇನ್ ದೇರ್ ಓನ್ ವರ್ಕಿಂಗ್ ಕಾನ್ಸ್ಟಿಟ್ಯುವೆನ್ಸೀಸ್. ಅಂದರೆ ಬಂಟ್ವಾಳದಲ್ಲಿ ಕೆಲಸ ಮಾಡುವವರು ಬಂಟ್ವಾಳ ಒಳಗಡೆನೇ ಡಿಪ್ಲಾಯ್ ಆಗಿದ್ದಾರೆ. ಓನ್ಲಿ ಮೇಲ್ ನಮ್ಮ ಇವರು ಯಾರಿದ್ದಾರೆ ಅವರು ಮಾತ್ರ ಇಲ್ಲಿಂದ ಬೇರೆ ಕಡೆಗೆ ರ್ಯಾಂಡಮೈಸ್ ಆಗಿ ಹೋಗಿರ್ತಾರೆ. ಸೊ ಅದೆಲ್ಲ ಕೂಡ ಈಗಾಗಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಆಲ್ ವಿಮೆನ್ ಪೋಲಿಂಗ್ ಪಾರ್ಟೀಸ್ ಎಷ್ಟು, ಒಬ್ಬರೇ ವಿಮನ್ ಇರುವಂಥ ಪೋಲಿಂಗ್ ಪಾರ್ಟೀಸ್ ಯಾವುದು ಇರಲಿಲ್ಲ. ಮಿನಿಮಮ್ 2 ವಿಮನ್ ಪೋಲಿಂಗ್ ಪಾರ್ಟೀಸ್ ಅಷ್ಟೇ ಇರುವಂಥದ್ದು. ಸೊ ಅವರಿಗೆ ಅಲ್ಲಿ ಎಲ್ಲಿ ವಾಸ ಇರಬೇಕು ಏನು ಎಂಥದ್ದು ಎಲ್ಲ ಫೆಸಿಲಿಟೀಸ್ ಬಗ್ಗೆ ನಾವು ಈಗಾಗಲೇ ಕ್ರಮವನ್ನು ವಹಿಸಿದ್ದೇವೆ. ಅದಕ್ಕೆ ಪ್ರತ್ಯೇಕ ಆಫೀಸರ್ಸನ್ನು ಕೂಡ ನೇಮಕ ಮಾಡಿದ್ದೇವೆ. ಸೆಕ್ಟರ್ ಆಫೀಸರ್ಸ್ ಬಿಟ್ಟು ದೇರ್ ಆರ್ ಆಲ್ಸೋ ಪೋಲಿಂಗ್ ಪರ್ಸನಲ್ ವೆಲ್ಫೇರ್ ಆಫೀಸರ್ಸ್ ಫಾರ್ ಈಚ್ ಅಸೆಂಬ್ಲಿ ಸೆಗ್ಮೆಂಟ್ and district minority officer for the entire district. Their numbers have also been shared for any such concerns.
ವಿಧಾನಸಭಾ ಕ್ಷೇತ್ರದ ಡಿಮಾಸ್ಟರಿಂಗ್ ವೇಳೆ ಮುಗಿನಿರ್ದ ಬೊಕ್ಕ ಕೇಂದ್ರಲಿರ್ದು ಇವಿಎಂ ವಿವಿಪ್ಯಾಟ್ ಬೊಕ್ಕ ದಾಖಲೆನು ಮತ ಎಣಿಕೆ ಕೇಂದ್ರ ಆಯ್ನ ಸುರತ್ಕಲ್ದ ಎನ್ಐಟಿಕೆದ ಭದ್ರತಾ ಕೊಡರಿಡು ದೀಪುಣ ಪಣದ ಮುಲ್ಲೈ ಮುಗಿಲನ್ ತೆರಿಪಾಯಿರು. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್, ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷ್ಯಂತ್, ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಈ ಪೊರ್ತು ಒಟ್ಟುಗೆತ್ತರು. ಕುಡ್ಲಡು ಸುದ್ದಿಗೋಷ್ಠಿ ನಡಪಾದ ಪಾತೇರ್ನ ಶ್ರೀದೇವಿ ಕಾಲೇಜ್ ಆಫ್ ಫ್ಯಾಷನ್ ಡಿಸೈನ್ ದ ಪ್ರಾಂಶುಪಾಲರು ಡಾಕ್ಟರ್ ಕಸ್ತೂರಿ ಜೆ ಶೆಟ್ಟಿ, ಶ್ರೀದೇವಿ ಕಾಲೇಜ್ ಆಫ್ ಫ್ಯಾಷನ್ ಡಿಸೈನ್ ಬತ್ತೇರ್ದು 6/2024 ಸಾಂಸ್ಕೃತಿಕ ಪರ್ಬ ಏಪ್ರಿಲ್ 30 ಅಂಗಾರೆ ಕಾಂಡೆ 10 ಗಂಟೆಗೆ ಕಾಲೇಜ್ ವಟಾರಡು ನಡಪೆರ ಉಂಡು. ಕಾಂತಾರ ಪುಗರ್ತದ ಚಿತ್ರನಟೆ ಸ್ವರಾಜ್ ಶೆಟ್ಟಿ, ಕಾಲೇಜ್ ಉಪಾಧ್ಯಕ್ಷರು ನಿಧೀಶ್ ಶೆಟ್ಟಿ ಕಾರ್ಯಕ್ರಮಡು ಪಾಲ್ಪಡೆಯರು. ಜನಸಾಮಾನ್ಯರಿಗೂ ತಂಕ್ರಿನ ಪ್ರತಿಭೆ ಪ್ರದರ್ಶನಗೂ ಅವಕಾಶ ಇದ್ದದು ಸಾರ್ವಜನಿಕರಿಗೂ ಮುಕ್ತ ಅವಕಾಶ ಕಲ್ಪಿಸಾದಂಡು. ನೃತ್ಯ, ಫ್ಯಾಷನ್ ಶೋ, ಸ್ಟ್ಯಾಂಡಪ್ ಕಾಮಿಡಿ, ಕ್ಲಾಶ್ ಆಫ್ ಬ್ಯಾಂಡ್ಸ್ ಸೇರಿನಂಚ ಬೇತೆ ಬೇತೆ ಮನೋರಂಜನಾ ಸ್ಪರ್ಧೆಲು ಅಂಚನೆ ಮಹಿಳಾ ಸಶಕ್ತೀಕರಣದ ಭಾಗ ಆದ ವಸ್ತು ಪ್ರದರ್ಶನದ ಮಳಿಗೆಗಳು ಉಪ್ಪುಣು ಪಣದು ಕಸ್ತೂರಿ ಜೆ ಶೆಟ್ಟಿ ತೆರಿಪಾಯರು. ಏಪ್ರಿಲ್ ಇದೇ ತಿಂಗಳ 30ನೇ ತಾರೀಕಿನಂದು ನಾವು ಸಾಂಸ್ಕೃತಿಕ ಹಬ್ಬ 24 ಅರೋರಾ 24 ಅನ್ನು ಆಯೋಜಿಸ್ತಾ ಇದ್ದೇವೆ. ಇದರಲ್ಲಿ ಅಂದ್ರೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸ್ವರಾಜ್ ಶೆಟ್ಟಿ, ಕಾಂತಾರ ಫೇಮ್ನ ನಟ, ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ. ಮತ್ತೆ ಶ್ರೀದೇವಿ ಎಜುಕೇಶನ್ ಟ್ರಸ್ಟ್ನ ವೈಸ್ ಚೇರ್ಮನ್ ನಿಧೀಶ್ ಶೆಟ್ಟಿ ಅವರು ಗೌರವ ಉಪಸ್ಥಿತಿ ಇರಲಿದೆ. ಸಾಂಸ್ಕೃತಿಕ ಹಬ್ಬದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಮೊದಲನೇದಾಗಿ ಕಾಂಪಿಟೇಷನ್ಸ್ ಅಂದ್ರೆ ಸ್ಪರ್ಧೆಗಳು ಇದೆ. 6 ವಿವಿಧ ಕ್ಯಾಟಗರಿಯಲ್ಲಿ. ಫಸ್ಟ್ ಈಸ್ ಫ್ಯಾಷನ್ ಶೋ. ಅಂದ್ರೆ ಫ್ಯಾಷನ್ ಶೋದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮತ್ತೆ ಸಾರ್ವಜನಿಕರಿಗಾಗಿ ವಿವಿಧ ಉಪವಿಭಾಗಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತೆ ಮಕ್ಕಳಿಗೆ, ಟೀನ್ ಏಜ್ನವರಿಗೆ ಅಂದ್ರೆ ಯುವಕರಿಗೆ, ಯುವತಿಯರಿಗೆ, ಆಮೇಲೆ ಹೋಮ್ ಮೇಕರ್ಸ್ಗೆ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ಇದೆ. ಅದಲ್ಲದೆ ಆಸ್ ಯೂಶುವಲ್ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಪ್ರಮುಖವಾಗಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವುದರಿಂದ ಇದರ ಅಂಗವಾಗಿ ನಾವು ಎಕ್ಸಿಬಿಷನ್ ಅನ್ನು ಇಟ್ಕೊಂಡಿದ್ದೇವೆ, ಅಂದ್ರೆ ವಸ್ತು ಪ್ರದರ್ಶನ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ವುಮನ್ ಎಂಪವರ್ಮೆಂಟ್ ಅಂದ್ರೆ ಮಹಿಳಾ ಸಬಲೀಕರಣ. ಸೊ ಇದರ ಭಾಗವಾಗಿ 20 ವಿವಿಧ ಸ್ಟಾಲ್ಗಳನ್ನು ನಾವು ಪ್ರದರ್ಶಿಸಲಿದ್ದೇವೆ. ಮತ್ತೆ ಮಾರಾಟಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಈಗಾಗಲೇ 20ಕ್ಕಿಂತ ಹೆಚ್ಚು ಮಹಿಳೆಯರು ನಮ್ಮನ್ನು ಸಂಪರ್ಕಿಸಿದ್ದಾರೆ. ಇದರಲ್ಲಿ ನಾವಂದ್ರೆ ಈಗ ಬೆಸ್ಟ್ ಅಂತ ಹೇಳಿದ್ರೆ ತುಂಬಾ ಅಗತ್ಯ ಇರುವ ಅಂದ್ರೆ ಮಾರುಕಟ್ಟೆ ಅಗತ್ಯ ಇರುವಂತಹ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಿಲೆಕ್ಷನ್ ಮಾಡಿದ್ದೇವೆ. ಅಂದ್ರೆ ಪ್ರತಿ ವರ್ಷವೂ ಕೂಡ ಇದು ನಮ್ಮ ಒಂದು ಸಾಮಾಜಿಕ ಕಾರ್ಯಕ್ರಮದ ಅಂಗವಾಗಿದೆ. ಮತ್ತೆ ಪಾರ್ಟಿಸಿಪೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಸಹ ಶಿಕ್ಷಕಿ ಪ್ರಭಾ ಶೆಟ್ಟಿ, ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಲಿಶಾ ಫೆರ್ನಾಂಡಿಸ್, ಕಾರ್ಯದರ್ಶಿ ಶ್ರಾವ್ಯ ಪೂಜಾರಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೇಯಾಂಕ ಅಡ್ಯಂತಾಯ, ಮಾಧ್ಯಮ ಪ್ರತಿನಿಧಿಗಳು ರಕ್ಷಿತ್ ಬಿ ಕೋಟ್ಯಾನ್, ದಾತ್ರಿ ಆರ್ಭಟ್ ಸುದ್ದಿಗೋಷ್ಠಿ ಒಡಿಗೆತ್ತರು. ಕುಂಪಲ ಹನುಮಾನ್ ನಗರದ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳ ಕೇಂದ್ರ ಆದಿತದ ಚೌತಿ ಪರ್ಬ ಹನುಮಾನ್ ಜಯಂತಿ ದಂಚಿನ ಪರ್ಬಾಚರಣೆನು ಮೂಲು ವರ್ಷಂ ಪ್ರತಿ ನಡಪೊಂದುಲ್ಲೇರು. ಅಂಗಾರೆ ಹನುಮಾನ್ ಜಯಂತಿದ ಅಂಗವಾದ ವರ್ಷಂ ಪ್ರತಿದಲ್ಲಕನೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ವೃತಾಚರಣೆನು ಬಯ್ಯಗ ನಡಪಾಯರು. ಗಣಪತಿ ದೇವನ ಹೋಮ ಅಂತಂದ ಗಣಪತಿ ಹೋಮ, ಅಂಜನೆ ಈಶ್ವರ ದೇವರಂತ ರುದ್ರ ಹೋಮ ಹಾಕುವುದು, ಘೋರ ಹೋಮ ಹಾಕುವುದು, ಅಂಜನೆ ಸುದರ್ಶನ ದೇವರಂತ ಮಂತ್ರ ಹೋಮ ಸುದರ್ಶನ ಹೋಮ ಹಾಕುವುದು, ದುರ್ಗೆಯಂತ ಮಂತ್ರ ಹೋಮ ದುರ್ಗಾ ಹೋಮ ಹಾಕುವುದು, ಅನೇಕ ದೇವತೆಗಳೇ ಹವನ ಮೂಲಕವಾದ ನಮ್ಮ ಕಲಿಯುಗಳು ತೃಪ್ತಿಪಡಿಸಬಾರದು. ಹಾಗೆ ಯಜ್ಞ ಅಂತ ಮಾಡ್ತೀವಿ. ಯಜ್ಞ ಅಂತಂದ್ರೆ ಶೀಘ್ರದಂತ ಫಲದಿಕ್ಕೊಂಡಿಗೆ ಕಲಿಯುಗಳು. ಹಾಗೆ ಕೆಲವು ದಿಕ್ಕಣ ಒಂದು ಹೆಚ್ಚೆಚ್ಚು ಹೋಮ ಹವನಾದಿಗಳು ಮತ್ತು ಆವುದು ಕೆಲವು ಕ್ಷೇತ್ರಗಳು. ನನ್ನ ದಾನ ಧರ್ಮಾದಿಗಳು ನಮ್ಮ ಒಳಪಡಿಗೆ ಆಯ್ನಾಥ ನಮ್ಮ ದಾನ ಧರ್ಮ ಅಂತಂದಲ್ಲ ದೇವತೆಗಳು ನಂಗೆ ಫಲ ಕೊರಪಿರಿಗೆ ಯಜ್ಞದ ಫಲ ದಾನದ ಫಲ ನನ್ನ ಓಲ ಸಾಧ್ಯ ಆಯ್ತು ತಪಸ್ಸೈವ ನಿತ್ಯ ದೇವರ ನಾಮಸ್ಮರಣೆ ಮಾಡ್ಕೊಂಡೇ ತಪಸ್ಸಿಗೆ ಕಲಿಯುಗಳು ಕಾಂಡ ಆಯ್ನಾಥ ಬೇಗಲಾಗ್ತದೆ. ಸ್ನಾನ ಕರ್ಮಾದಿಗಳಿಗೆ ಪೂರೈಸಾದ ದೇವರ ಮನೆ ತುಡರದಿದೆ
ಭಕ್ತರಿಗೆ ಪ್ರಾರ್ಥನೆ ಮತ್ತು ನಮ್ಮ ಕೆಲಸ ಕಾರ್ಯ ವಿಧಾನವಾಗು ಅಥವಾ ಇಂಜನೆ ಪುಸ್ತಕಗಳ ಸಮಯದ ಬಯಲು ಬರ್ಕೊಂಡ ಬೇರೆ ಮೂಲ ನಮ್ಮ ಲೌಕಿಕವಾಗಿ ತಾಪತ್ರಯ ಸಂಸಾರ ಜಂಜಾಟ ಕುಡಿದು ದೇವರ ಎದುರುಕೊಂಡು ಈಗ ಒಂದು ಗಳಿಗೆ ಆಗಲಿ ಕೈ ಮುಗಿದ ಪ್ರಾರ್ಥನೆ ಮಾಡ್ತಂದ ಆ ಪ್ರಾರ್ಥನೆ ಮಾಡ್ಬರಿಗೆ ದೇವರನ್ನ ಫಲ ಕೊಡುತ್ತೀನಿ ಅವು ಕಲಿಯುಗದ ತಪಸ್ಸಿಗೆ ಸಮ ಅಂತ ಮಾಡ್ತೀರಿ ನಿತ್ಯರಂಜನೆ ಏನು ಪಾಲನೆ ಮಾಡ್ಕೊಂಡು ಬರ್ಬೇಡ ಹಾಗೆ ಜೀವನವೇ ತಪಸ್ಸದ ಫಲವಾಗಿ ಕೊಡಿದೆ ಅದಕ್ಕೆ ಯಜ್ಞ ದಾನ ತಪಸ್ಸರು ದೇವರ ನಮ್ಮ ಅನುಗ್ರಹ ಪಡೆಯುತ್ತೀವಿ ಅವಾಗ ಈ ಕಲಿಯುಗದ ನಮ್ಮ ದೇವರನ್ನು ಎಂಚ ಆರಾಧನೆ ಮಾಡಿಕೊಂಡು ಅಥವಾ ಕಲಿಯುಗದ ಮನುಷ್ಯನಿಗೆ ಬಂದ ಸಂಕಷ್ಟಗಳನ್ನು ಎಂಚ ಪರಿಹಾರ ಮಾಡಿಕೊಂಡು ಮಾಡುದು ಆ ಶಮನಕಾದಿಗಳಿಗೆಲ್ಲ ಆಲೋಚನೆ ಮಾಡುವಾಗ ಏನು ಚಿಂತನೆ ಮಾಡ್ಕೊಂಡಲ್ಲ ಆಲೋಚನೆ ಮಾಡ್ತದಲ್ಲ ವಿಮರ್ಶೆ ಮಾಡ್ತದಲ್ಲ ಸರಿಯಾಗಿ ಪರಿಹಾರ ಕೂತೀವಿ ಆ ಸಂದರ್ಭದಾಗ ಕಾಡಿದ ಪ್ರದೇಶಕ್ಕೆ ಸೂತ ಪುರಾಣಿಕೆರೆ ಪಂಡ 17 ಪುರಾಣಗಳಿದೆ 4 ವೇದಗಳಿದೆ ಶಾಸ್ತ್ರಾದಿಗಳನ್ನು ತಿಳಿಯುತ್ತಿದ್ದ ಪುರಾಣಿಕೆರೆ ಈ ಶಮನಕಾದಿ ಮುನಿಕಿಂತನ ಪ್ರದೇಶಕ್ಕೆ ಬರ್ತೀರಿ ಭಕ್ತನ ಸೂತ ಪುರಾಣಿಕೆರೆ ತೋದು ಶಮನಕಾದಿ ಋಷಿಮುನಿಗಳು ಮಾತ್ರ ನಮಸ್ಕಾರ ಮಾಡ್ತಿದ್ದಾರೆ ಕುಲಿಯರಿಗೆ ಯೋಗ್ಯವಾಗಿದ್ದ ಆಸನವನ್ನು ಕುಲಿಯರಿ ಕಲಿಯುಗಡೆ ಶೀಘ್ರವಾದ ಫಲಕೊರ್ಪಣ ವೃತಾಚರಣೆ ಸತ್ಯನಾರಾಯಣ ವ್ರತದ ಬಗ್ಗೆ ಆ ಸತ್ಯನಾರಾಯಣ ವ್ರತಾಚರಣೆ ಮತ್ತು ನಾಡ ದುಃಖ ಶೋಕಾದಿ ಶಮನಂದನ ಧಾನ್ಯ ಪ್ರವರ್ಧನಂ ನಂಗೆ ಚಿಂತನ ಮನುಷ್ಯ ಕೊಡಿ ಚಿಂತನ ಚಿಂತನ ಮಾತ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ಗ್ರಹಚಾರಗಳು ತಾಪತ್ರಯಗಳು ರೋಗಗಳು ಭಯಗಳು ಬಾಧೆಗಳು ಹೋಯ್ತಲ್ಲ ಅವು ಪರಿಹಾರ ಈ ಒಂದು ಸತ್ಯನಾರಾಯಣ ದೇವರ ಪೂಜೆ ಮಾಡ್ತಿದ್ದಾರೆ ಧನಧಾನ್ಯ ಪ್ರವರ್ಧನಂ ಧನಧಾನ್ಯಗಳೇನು ಶ್ರೀ ಸಂಪತ್ತುಗಳೇನು ಅಷ್ಟ ಐಶ್ವರ್ಯಗಳನ್ನು ದೇವರನ್ನ ಅನುಗ್ರಹ ಮೂಲಕ ಪೂಜೆ ನಮ್ಮ ಮಾಡ್ತಂದ ಸೌಭಾಗ್ಯ ಸಂತತಿಕರಂ ಸೌಭಾಗ್ಯ ಲಗ್ನ ಕಾರ್ಯಕ್ಕೆ ಕುಡಿದು ಬಂದಿದ್ದ ಲಗ್ನ ಕಾರ್ಯಕ್ಕೆ ಅಡೆತಡೆಗಳು ಬರೆದಿದ್ದ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ತಂದ ಆ ಅಡೆತಡೆಗಳು ಹೋಯ್ತಲ್ಲ ಪರಿಹಾರ ಅವನಿಗೆ ಸುಲಗ್ನ ಯೋಗ ಭಾಗ್ಯ ಪ್ರಾಪ್ತಿಯ ಅವನಿಗೆ ಎಂಟು ದಾಂಪತ್ಯಕ್ಕೆ ಜೀವನಲ್ಲ ದೇವರ ಅನುಗ್ರಹ ಮಾಡುತ್ತಿದೆ ಸಂತತಿಕರಂ ಸಂತಾನ ಭಾಗ್ಯಜ್ಞಾನಗಳಿಗೆಲ್ಲ ಸತ್ಯನಾರಾಯಣ ಪೂಜೆ ಮಾಡ್ತದ ಅನುಗ್ರಹ ಪಡೆಯುವ ಸಂತಾನಲ್ಲ ದೇವರ ಅನುಗ್ರಹ ಮಾಡುತ್ತಿದೆ ಸರ್ವತ್ರ ವಿಜಯಪ್ರದಂ ಮಲ್ಪನ ಮಾತ ಕೆಲಸ ಕಾರ್ಯದ ದೇವರಿಗೆ ಯಶಸ್ಸು ಅನುಗ್ರಹ ಮಾಡುತ್ತಿದೆ ಈತ ಮಾತ ಫಲ ಈ ಒಂದು ಪೂಜೆಗೆ ನನಗೆ ಪ್ರಾಪ್ತಿಯಾಗುವುದು ಬಗ್ಗೆ ನಗ ಯಸ್ಮಿಂದರೆ ಮಧ್ಯ ಭಕ್ತಿ ಶ್ರದ್ಧಾ ಸಮನ್ವಿತಃ ನಮೋಪನ ಪೂಜೆ ಭಕ್ತಿ ಶ್ರದ್ಧೆ ವಿಶ್ವಾಸ ನಮ್ಮದಿಂದ ಮಾತನ್ನ ಮಾತ್ರ ಐದು ಫಲದಿ ಕೊಡುವುದಿಲ್ಲ ನನ್ನ ಈ ಪೂಜೆನ ಏಪ ಮಲ್ಪಲಿ ಓಲು ಮಲ್ಪಲಿ ಏಪ ಮಾತ ಮಲ್ಪಲಿ ವಿಚಾರ ಅಂತಂದ ಒಂದು ಸತ್ಯನಾರಾಯಣ ದೇವರ ಪೂಜೆ ಮಲ್ಪಿರಾಗಿ ಇಂಚಿತ್ತಿನ ದಿನ ತೋಡು ಮುಹೂರ್ತ ತೋಡು ಗಳಿಗೆ ತೋಡು ಬಂದು ಹೋಗುತ್ತೆ ಸತ್ಯನಾರಾಯಣ ದೇವರ ಪೂಜೆ ಏಪ ಓಡಾಟದ ಮಲ್ಪಲಿ ನಮ್ಮ ವ್ಯಾಯಾಮಶಾಲದ ಅಧ್ಯಕ್ಷರು ರಘುವೀರ್ ಶ್ರೀಮತಿ ಉಷಾ ರಘುವೀರ್ ದಂಪತಿಲು ತುಡರ್ ಬೆಳಗಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು ಆಸೆಗೋಳಿದ ವೇದಮೂರ್ತಿ ಶ್ರೀ ತಿರುಮಲೇಶ್ವರ ಭಟ್ರನ ಮುತಾಲಿಕೆಡು ಶ್ರೀ ಸತ್ಯನಾರಾಯಣ ವೃತಾಚರಣೆದ ಕಥಾ ಪಾರಾಯಣಲು ಆದ ರಾತ್ರಿಡು ಮಹಾಪೂಜೆ ನಡೆತನು ಅವಿರ್ದು ಬೊಕ್ಕ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡಪಾಯಿರು
ವೀರಾಂಜನೇಯ ವ್ಯಾಯಾಮ ಶಾಲೆದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಗಿಳಿದ್ದರು. ಸುರತ್ಕಲ್ ಹಿಂದೂ ವಿದ್ಯಾದಾಯಿನಿ ಸಂಘದ ಸ್ಥಾಪಕರೆಡು ಓರಿಯಾಯಿನ ದಿವಂಗತ ಉಪ್ಪಜೆ ವೆಂಕಟರಮಣಯ್ಯರನ ರಡ್ಡನೆ ಮಗೆ ಸಂಘದ ಆಡಳಿತ ಮಂಡಳಿದ ಹಿರಿಯ ಸದಸ್ಯರಾದುಪುನ ಎಚ್.ಯು. ಅನಂತಯ್ಯರನ ನವತಿ ಸಂಭ್ರಮ ಸೊನ್ಪ ಅನಂತಾಭಿನಂದನಂ ಕಾರ್ಯಕ್ರಮ ಏಪ್ರಿಲ್ 28 ತಾರೀಕಿಗೆ ವಿದ್ಯಾದಾಯಿನಿ ವಜ್ರ ಮಹೋತ್ಸವ ಸಭಾಂಗಣಡು ನಡಪೆರ ಉಂಡು ಪಣದು ಸಂಘದ ಅಧ್ಯಕ್ಷರು ಜಯಚಂದ್ರ ಹತ್ವಾರ್ ತೆರಿಪಾಯರು. ಬಯ್ಯ 4 ಗಂಟೆಗೆ ಮುಕ್ಕ ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸಿ.ಎ. ರಾಘವೇಂದ್ರ ರಾವ್ ಉದಿಪನ ಮನ್ಪೆರ ಉಲ್ಲೇರು. ಮಧ್ಯಾಹ್ನ 3 ರಾತ್ರಿ 8 ಗಂಟೆ ಮುಟ್ಟ ಬೇತೆ ಬೇತೆ ಕಾರ್ಯಕ್ರಮಲು ನಡಪೆರ ಉಂಡು ಪಣದು ಜಯಚಂದ್ರ ಹತ್ವಾರ್ ಕಾರ್ಯಕ್ರಮದ ಬಗೆಟ್ ವಿವರ ಕೊರಿಯರು. ಹಿಂದೂ ವಿದ್ಯಾದಾಯನ ಸಂಘ ರಿಜಿಸ್ಟರ್ ಸುರತ್ಕಲ್ಲು 1916ರಲ್ಲಿ ಇಂಡಿಯಾ ವಕೀಲ ಕೃಷ್ಣಯ್ಯನವರ ನೇತೃತ್ವದಲ್ಲಿ ಅವರು ಕರ್ಕಡದಲ್ಲಿದ್ದರು. ಅವರು ಸುರತ್ಕಲ್ಲಿಗೆ ಬಂದು ಆರಂಭದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಲೀಡರ್ಸ್ ಅನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಒಂದು ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಬೇಕು ಅಂತ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರು. ಅದು ವಿದ್ಯಾ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಾಗಿ ಮೊದಲಿಗೆ ಆರಂಭಗೊಂಡಿತ್ತು. ಮೊದಲು ಪ್ರಾಥಮಿಕ ಶಾಲೆ ಆರಂಭಗೊಂಡಿತ್ತು. 1944ರಲ್ಲಿ ಪ್ರೌಢಶಾಲೆಯನ್ನು ಆಗ ಆರಂಭಿಸಿದ್ರು. ಆ ಸಮಯದಲ್ಲಿ ಮಂಗಳೂರಿಂದ ಹಿಡಿದು ಮುಲ್ಕಿವರೆಗೆ ಈ ನಡುವಿನ ಪ್ರಾಂತ್ಯಗಳಲ್ಲಿ ಇಲ್ಲಿಯೂ ಪ್ರೌಢಶಾಲೆಗಳು ಇರಲಿಲ್ಲ. ಜನರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ಕಡೆಯೇ ಮುಖ ಮಾಡಬೇಕಿತ್ತು. ಸರಿಯಾದ ಬಸ್ಸು ವ್ಯವಸ್ಥೆ, ರೂಟ್ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ 1944ರಲ್ಲಿ ಹಿಂದೂ ವಿದ್ಯಾದಾಯಿನಿ ಪ್ರೌಢಶಾಲೆಯನ್ನು ಆರಂಭ ಮಾಡಿದ್ರು. ಆಮೇಲೆ 67-68ರಲ್ಲಿ ಗೋವಿಂದಾಸ್ ಕಾಲೇಜಿನ ಆರಂಭವಾಯಿತು. 1991ರಲ್ಲಿ ಸಂಪೂರ್ಣ ಇಂಗ್ಲಿಷ್ ಮೀಡಿಯಂನ ಮಾಧ್ಯಮದ ಒಂದು ಶಾಲೆಯನ್ನು ಆರಂಭ ಮಾಡಿತ್ತು, ವಿದ್ಯಾದಾಯಿನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಅದು ಈಗ 2018ರಿಂದ CBSE ಸಿಲೆಬಸ್ನಲ್ಲಿ ಅದು ನಡೀತಾ ಇದೆ. ಸಾಧಾರಣ ಸ್ಕೂಲ್ನಲ್ಲಿ 1010 ವಿದ್ಯಾರ್ಥಿಗಳಿದ್ದಾರೆ. ಒಟ್ಟು ನಮ್ಮಲ್ಲಿ 7 ವಿದ್ಯಾಸಂಸ್ಥೆಗಳಿವೆ, ಇನ್ಕ್ಲೂಡಿಂಗ್ ಒಂದು ವಿರಾಟ್ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಎಲ್ಲ ಸೇರಿ 7 ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮಲ್ಲಿ ಸಾಧಾರಣ 3600 ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ 250ಕ್ಕೂ ಹತ್ತಿರ ಸಿಬ್ಬಂದಿಗಳಿದ್ದಾರೆ, ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ. ಇದು ಮತ್ತೆ ನಮ್ಮಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು, ಸುಸಜ್ಜಿತ ಕ್ರೀಡಾಂಗಣ ಇದೆ, ಸಭಾಂಗಣಗಳಿದೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಥವಾ ಶಿಕ್ಷಣೇತರ ಪಾಠ್ಯೇತರ ಆಕ್ಟಿವಿಟೀಸ್ಗಳಿಗೆ ಸಂಬಂಧಪಟ್ಟ ಬೇಕಾದ ಕೆಲವು ವ್ಯವಸ್ಥೆಗಳಿದೆ. ತುಂಬಾ 108 ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಈ ವಿದ್ಯಾಸಂಸ್ಥೆ ಕಂಡಿದೆ. ಈ ಹಿಂದೂ ವಿದ್ಯಾದಾಯನ ಸಂಘದ ಆಡಳಿತ ಮಂಡಳಿಯಲ್ಲಿ ಒಂದು 20 ಜನ ಸದಸ್ಯರಿದ್ದಾರೆ. ಎಲ್ಲರೂ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ನಿಸ್ವಾರ್ಥ ಸಮಾಜ ಸೇವೆ. 115 ಮೆಂಬರ್ಸ್ ಇದ್ದಾರೆ, ಅಂದ್ರೆ ಇನ್ನೂ ಜಾಸ್ತಿ ಇದ್ದಾರೆ. ಕೆಲವರಲ್ಲಿ 50ನೇ ದಿನಗಳಲ್ಲಿ ಉಳಿದಿಲ್ಲ ಅಥವಾ ಡಿಫಂಕ್ಟ್ ಆಗಿದ್ದಾರೆ. ಆಮೇಲೆ ನಮ್ಮ ಆಡಳಿತ ಮಂಡಳಿಯಲ್ಲಿ 21 ಸದಸ್ಯರಿದ್ದಾರೆ. ಅವರೆಲ್ಲರೂ ನಿಸ್ವಾರ್ಥ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಹಿಂದೂ ವಿದ್ಯಾದಾಯಿನಿ ಆಡಳಿತಕ್ಕೆ ಒಳಪಟ್ಟ ಸಂಸ್ಥೆಗಳಲ್ಲಿ ಬೇರೆ ಬೇರೆ ರೀತಿಯ ಆಕ್ಟಿವಿಟಿಗಳ ಆರಂಭ ಮಾಡಿಕೊಂಡಿದ್ದೇವೆ. ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಅಂತಿದೆ, ನಮ್ಮ ಸುಬ್ರಹ್ಮಣ್ಯನ್ ಅವರ ನೇತೃತ್ವದಲ್ಲಿ. ಅಲ್ಲಿಯೂ ಸಮ್ಮರ್ನಲ್ಲಿ ಕ್ಯಾಂಪ್ಗಳನ್ನು ಮಾಡ್ತೇವೆ. ಆಮೇಲೆ ಈಗ ನಮ್ದು ಬಾಸ್ಕೆಟ್ಬಾಲ್ ಕೋರ್ಟ್ ಒಂದು ಸುಸಜ್ಜಿತ ಒಂದು ಹೊಸ ಕ್ರೀಡಾಂಗಣ ನಾವು ಮಾಡಿದ್ದೇವೆ 41 ಲಕ್ಷದ ರೂಪಾಯಿ ಖರ್ಚಿನಲ್ಲಿ. ಅದೇ ರೀತಿಯಲ್ಲಿ ಸಿಂಥೆಟಿಕ್ ಕೋರ್ಟ್, ಆಮೇಲೆ ಹ್ಯಾಂಡ್ಬಾಲ್ ಕೋರ್ಟ್ ಇದೆ, ಟೇಬಲ್ ಟೆನ್ನಿಸ್ನ ಫೆಸಿಲಿಟೀಸ್ ಇದೆ, ಮತ್ತೆ ನಮ್ಮ ಅಥ್ಲೆಟಿಕ್ಸ್ನ ಫೆಸಿಲಿಟೀಸ್ ಇದೆ. ಅದಕ್ಕೆಲ್ಲ ಕೋಚ್ಗಳನ್ನು ಇದು ಮಾಡಿಕೊಂಡು ಸಾಧಾರಣ 300 ವಿದ್ಯಾರ್ಥಿಗಳು ಅದರ ಪ್ರಯೋಜನ ಪಡಿತಾ ಇದ್ದಾರೆ ಈ ಸಮ್ಮರ್ ಕ್ಯಾಂಪ್ನಲ್ಲಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಒಂದು ಸಾಂಸ್ಕೃತಿಕವಾಗಿ ಕಲ್ಚರಲ್ ಅಕಾಡೆಮಿ ಇದೆ ಗೋವಿಂದಾಸ್ ಕಾಲೇಜಿನಲ್ಲಿ. ಅಲ್ಲಿಯೂ ಮಕ್ಕಳಿಗೆ ಯಕ್ಷಗಾನ, ಡ್ಯಾನ್ಸ್, ಸಂಗೀತ ಮುಂತಾದ ತರಬೇತಿಗಳನ್ನೆಲ್ಲ ನೀಡ್ತಾ ಇದ್ದಾರೆ. ಹಾಗಾಗಿ ಒಂದು ವಿದ್ಯಾಸಂಸ್ಥೆಯಲ್ಲಿ LKGಯನ್ನು ಹಿಡಿದು ಪೋಸ್ಟ್ ಗ್ರಾಜ್ಯುಯೇಟ್ನವರೆಗೆ ಏನೆಲ್ಲ ಮಕ್ಕಳಿಗೆ ಏನು ಕಲಿಬೇಕು ಅಂತಿದೆ, ಶಿಕ್ಷಣ ಪಡಿಬೇಕು ಅಂತಿದೆ, ಎಲ್ಲರದ್ದು ವ್ಯವಸ್ಥೆ ಇದೆ. ಇದು ಬಹಳ ಚೆನ್ನಾಗಿ ನಡೀತಾ ಇದೆ. ಮುಖ್ಯವಾಗಿ ನಾವು ನಾಡ್ದು 28ನೇ ತಾರೀಕಿಗೆ ನಮ್ಮ ಒಂದು ಹಿರಿಯ ಆಡಳಿತ ಸಮಿತಿ ಮೆಂಬರ್ ಉಪ್ಪಜ್ಜಿ ಅನಂತ್ಯ ಮಾಸ್ಟರ್ ಅಂತ ಹೇಳಿಕೊಂಡು ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತಿದ್ದೆವು. ಅಲ್ಲಿ ನಮಗೆ 2 ವಿಚಾರಗಳಿದೆ. ಒಂದು, ಇವರು ಒಂದು 30 ವರ್ಷ ಮಾಸ್ತರಿಕೆ ಆಗಿ ಅಂದ್ರೆ ಗುರುಗಳಾಗಿ ಇಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ. ಮುಂದೆ ಹಲವಾರು ವರ್ಷ ಸಂಚಾಲಕರಾಗಿ ಕುಳಾಯಿ ಉತ್ತಮ ಶಾಲೆಯಲ್ಲಿ ಮತ್ತೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಅವರು ಸಂಚಾಲಕರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಅವರ ತಂದೆಯವರು ಈ ವಿದ್ಯಾಸಂಸ್ಥೆ ಇದರ ಹುಟ್ಟಿಗೆ ಕಾರಣ ಅವರ ತಂದೆಯವರ ಆ ಕಾಲದಲ್ಲಿ 1910-16 ಇಸ್ವಿಯ ಸಂದರ್ಭದಲ್ಲಿ ಎಲ್ಲ ಜನರಲ್ಲಿ ಒಂದು ಏನು ಆಸಕ್ತಿಯನ್ನು ಅಥವಾ ನಮ್ಮ
ವಿದ್ಯಾಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕನ್ನುವ ಒಂದು ಆಸಕ್ತಿಯನ್ನು ಅವರು ಆ ಟೈಮ್ನಲ್ಲಿ ಪ್ರೇರೇಪಣೆ ಮಾಡಿಕೊಟ್ರು. ಅವರು ಮುಂದೆ ಆ ಶಾಲೆಯಲ್ಲಿ ಅವರು ಗುರುಗಳು ಆದ್ರು, ಅವರು ಆಟು ಕವಿಗಳು ಆದ್ರು, ವೆಂಕಟರಮಣಯ್ಯ ಅಂತ ಹೇಳಿಕೊಂಡು. ಅವರು ತೀರೀಗ ಒಂದು 6 ದಶಕಗಳು ಆಗಿದೆ. ಅವರ ಮಗ ಅನಂತ್ಯ ಮಾಸ್ಟ್ರು ನಮ್ಮಲ್ಲೇ ಕಲಿತು ನಮ್ಮಲ್ಲೇ ಗುರುಗಳಾಗಿ ಈಗ ಕಳೆದ 33 ವರ್ಷಗಳಿಂದ ಆಡಳಿತ ಮಂಡಳಿಯಲ್ಲಿ ಸದಸ್ಯರಾಗಿದ್ದಾರೆ. ಅದೇ ಅಲ್ಲದೆ ನಮ್ಮ ವರ್ಗಂತಿಸುಗಳು ಬೇರೆ ಬೇರೆ ಶಾಲೆಗಳ ವರ್ಗಂತಿಸುಗಳಲ್ಲೂ ಬಹಳ ನೇತೃತ್ವ ವಹಿಸಿ ಕೆಲಸ ಮಾಡ್ತಿದ್ದಾರೆ. 90 ವರ್ಷ ಆಯ್ತು. ಬಡ ಮಾಸ್ಟರ್ಗೆ ಒಂದು ಸನ್ಮಾನ ಮಾಡುವಂತ ನಮ್ಮ ಕರ್ತವ್ಯ. ಆ ಒಂದು ಕರ್ತವ್ಯದ ದೃಷ್ಟಿಯಲ್ಲಿ ನಾವು ಅವರಿಗೆ ನಾಡ್ದು 28ನೇ ತಾರೀಕಿಗೆ ಅವರ ಹಳೆಯ ವಿದ್ಯಾರ್ಥಿಗಳು, ನಮ್ಮ ಹಿಂದೂ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ಸೇರಿಕೊಂಡು ಹಾಗೆ ಪರವೂರ ಅಭಿಮಾನಿಗಳು ಸೇರಿಕೊಂಡು ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥರ್ ಅವರು ಬಂದು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಆಮೇಲೆ ಶ್ರೀನಿವಾಸ ವಿದ್ಯಾಸಂಸ್ಥೆಗಳ ರಾಘವೇಂದ್ರ ಅವರು ಅದರದ್ದು ಮುಖ್ಯ ಅತಿಥಿಯಾಗಿಯೂ, ಮತ್ತೆ ಮುಂಬೈಯಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿ ವಿಶ್ವನಾಥ್ ಶೆಟ್ಟಿ ಅಂತಿದ್ದಾರೆ. ಅವರು ಕಳೆದ ಒಂದೂವರೆ ದಶಕಗಳಲ್ಲಿ ಸಾಧಾರಣ 2 ಕೋಟಿ ಹತ್ರ ಅವರು ನಮ್ಮ ವಿದ್ಯಾಸಂಸ್ಥೆಗಳಿಗೆ ಅವರು ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಅವರು ಅದರ ಮುಖ್ಯ ಅಭ್ಯಾಗತರಾಗಿ ಬರ್ತಾ ಇದ್ದಾರೆ. ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಎಲ್ಲರೂ ಬಂದು, ನೀವು ಊರ ಬರುವರು ಅಂದ್ರೆ ನಾವು ಎಲ್ಲರಿಗೂ ಇನ್ವಿಟೇಷನ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ನಿಮ್ಮ ಒಂದು ಪತ್ರಿಕಾ ಪ್ರಕಟಣೆ ಮುಖಾಂತರ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಸಂಘದ ಕಾರ್ಯದರ್ಶಿ ಶ್ರೀರಂಗ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಸುಧಾಕರ್ ರಾವ್ ಪೇಚಾವರ, ಪದಾಧಿಕಾರಿಗಳು ಎಚ್ಎಲ್ ರಾವ್, ಟಿಎನ್ ರಮೇಶ್, ಎಂಜಿ ರಾಮಚಂದ್ರ, ಸುಬ್ರಹ್ಮಣ್ಯ ಟಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ.